ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಕೆಐಒಸಿಎಲ್ ಮಂಗಳೂರು ಯೂನಿಟ್ನ ಯೂನಿಯನ್ ಎಲೆಕ್ಷನ್ ನಡೆದಿದ್ದು, ಕುದುರೆಮುಖ ಶ್ರಮಶಕ್ತಿ ಸಂಘಟನ್ ಕುದುರೆಮುಖ ಮಜ್ದೂರ್ ಸಂಘ್ ವಿರುದ್ಧ 25 ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದು, ಕುದುರೆಮುಖ ಶ್ರಮಶಕ್ತಿ ಸಂಘಟನ್ ಮತ್ತು ಇಂಟಕ್ ವತಿಯಿಂದ ವಿಜಯೋತ್ಸವ ಮಂಗಳೂರಿನ ಕಾವೂರಿನಲ್ಲಿರುವ ಕುದುರೆಮುಖ ವರ್ಕರ್ಸ್ ಕಾಲೋನಿಯಲ್ಲಿ ನಡೆಯಿತು. ನಗರದ ಕಾವೂರಿನಲ್ಲಿರುವ ಕುದುರೆಮುಖ ವರ್ಕರ್ಸ್ ಕಾಲೋನಿಯಲ್ಲಿ ನಡೆದ ವಿಜಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಸದಾ ಕಾರ್ಮಿಕರ ಏಳಿಗೆಯನ್ನ ಬಯಸುತ್ತಾ ಬಂದಿದೆ. ಅನೇಕ ಬಾರಿ ಕಾರ್ಮಿಕ ಸಮಸ್ಯೆಗೆ ಧ್ವನಿಯಾಗಿದೆ. ಕೆಐಒಸಿಎಲ್ ಹಾಗೂ ಮಂಗಳೂರು ಫೋರ್ಟ್ನಲ್ಲಿ ಕಾರ್ಮಿಕರ ಸಮಸ್ಯೆಗೆ ಧ್ವನಿಯಾಗಿರುವುದು ಇಂಟಕ್ ಎಂದು ಹೇಳಿದರು. ಕಾರ್ಮಿಕ ವರ್ಗದವರಿಗೆ ವೃತ್ತಿಯನ್ನು ಒದಗಿಸಬೇಕು ಅಂತ ಹೇಳಿ ಮಾಡಿದಂತ ಒಂದು ವ್ಯವಸ್ಥೆ, ಅದು ಕೂಡ ಮಂಗಳೂರು ನವಮಂಗಳೂರು ಪೋರ್ಟ್ ಇದಕ್ಕೆ ಆಧಾರ ಆಗುವಂತ ರೀತಿಯಲ್ಲಿ ಅಂದಿನ ಸಮಯದಲ್ಲಿ ಕುದುರೆಮುಖ ಮಾತ್ರ ಆಧಾರ ಆಗುವಂತ ಒಂದು ಸಂಸ್ಥೆ ಮಂಗಳೂರು ಪೋರ್ಟಿಗೆ ಇತ್ತು. ಇವತ್ತು ನಾನಾ ರೀತಿಯ ಕಾರಣದಿಂದಾಗಿ ನ್ಯಾಯಾಲಯದ ಒಂದು ತೀರ್ಮಾನದ ದೃಷ್ಟಿಯಲ್ಲಿ ಗ್ರೀನ್ ಪೀಠದ ತೀರ್ಮಾನದ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಸಂಸ್ಥೆಗೆ ತೊಂದರೆಗಳಾಗುವಂತ ಅವಕಾಶ ಆಯಿತು. ಸನ್ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ನಮ್ಮ ಜೊತೆ ಇರಲಿಲ್ಲ. ಸತತವಾಗಿ 5 ಬಾರಿ ಈ ಕ್ಷೇತ್ರವನ್ನ ಅವರು ಪ್ರತಿನಿಧಿಸಿದಂಥವರು. ನನಗೆ ಗೊತ್ತಿದೆ, ಇವತ್ತು ಸೂರತ್ಕಲ್ ಇರ್ಬೋದು, ಮೂಡಬಿದ್ರೆ ಇರ್ಬೋದು, ಬಂಟ್ವಾಳ ಇರ್ಬೋದು, ಆಗಿನ ಸಮಯದಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು. ಬಳಿಕ ಕುದುರೆಮುಖ ಶ್ರಮಶಕ್ತಿ ಸಂಘಟನಾಧ್ಯಕ್ಷ ಹಾಗೂ ಇಂಟಕ್ನ ರಾಷ್ಟ್ರೀಯ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಅವರು ಮಾತನಾಡಿ, ಕೆಐಒಸಿಎಲ್ ಮಂಗಳೂರು ಯೂನಿಟ್ನ ಯೂನಿಯನ್ ಎಲೆಕ್ಷನ್ ನಡೆದಿದೆ. ನಮ್ಮ ಸಂಘಟನೆಗೆ ಗೆಲುವು ದೊರಕಿದೆ. ಇನ್ನು ಕಾರ್ಮಿಕರ ಒಳಿತಿಗಾಗಿ ಹೋರಾಟವನ್ನ ಮಾಡುತ್ತೇವೆ. ಕಾರ್ಮಿಕರಿಗೆ ನಮ್ಮ ಕಂಪನಿಯಿಂದ ಅನ್ಯಾಯವಾದಾಗ ಧ್ವನಿ ಎತ್ತುತ್ತೇವೆ ಎಂದು ಹೇಳಿದ್ರು. ಕುದುರೆಮುಖ ಕಂಪನಿಯಲ್ಲಿ ಕೂಡ ನಾವು ಚುನಾವಣೆಯಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಚುನಾವಣೆ ಮುಗಿದಾಗಿದೆ. ಇನ್ನು ಕಾರ್ಮಿಕರ ಒಳಿತಿಗಾಗಿ ಖಂಡಿತವಾಗಿಯೂ ನಾವು ಹೋರಾಟವನ್ನು ಮಾಡ್ತೇವೆ. ಕಾರ್ಮಿಕರಿಗೆ ಆ ಕಾರ್ಮಿಕ ಯಾವುದೇ ಯೂನಿಯನ್ ಇರ್ಬೋದು, ಯಾರೇ ಆಗಿರ್ಬೋದು, ಕಾರ್ಮಿಕರಿಗೆ ತೊಂದರೆ ಆದಾಗ, ಕಾರ್ಮಿಕರಿಗೆ ತಮ್ಮ ಕಂಪನಿಯಿಂದ ಅನ್ಯಾಯ ಆದಾಗ ನಮ್ಮ ಈ ಸಂಘಟನೆ ಖಂಡಿತವಾಗಿಯೂ ಹೋರಾಟ ಮಾಡಿ ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯ ಏನಿದೆ ಅದನ್ನು ಹೋರಾಟದ ಮುಖಾಂತರ ಕೂಡ ಪಡೆಯಲಿಕ್ಕೆ ನಾವು ಯಶಸ್ವಿ ಆಗ್ತೇವೆ ಅಂತ ನಾನು ನಿಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ಈ ಸಂದರ್ಭ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಐವನ್ ಡಿಸೋಸಾ, ಇಂಟಕ್ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ, ವಕೀಲರಾದ ಕಲ್ಲಿಗೆ ತಾರ್ನಾ ಶೆಟ್ಟಿ, ಮಾಜಿ ಮೇಯರ್ ಮಹಾಬಲ ಮಾರ್ಲಾ, ಇಂಟಕ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಇಂಟಕ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿತ್ತರಂಜನ್ ಶೆಟ್ಟಿ, ಇಂಟಕ್ನ ಮುಖಂಡರಾದ ಕೆಂಚೇಗೌಡ, ರಾಜ್ಗುರು, ಸುರೇಶ್ ಬಾಬು, ಲಕ್ಷ್ಮಣ್ ಪವರ್, ಉಮಾಪತಿ, ರಾಮನಾಥ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.